ನಮಸ್ಕಾರ ಸ್ನೇಹಿತರೆ. ಕಲಿಯುಗದಲ್ಲಿ ಕ್ಷಿಪ್ರ ವರಪ್ರಸಾದ ಅನುಗ್ರಹಿಸುವ ದೇವರು ಎಂಬ ನಂಬಿಕೆಗೆ ಪಾತ್ರರಾಗಿರುವುದು ಶ್ರೀ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ನೆಲವೀಡು ಕೇರಳದ ಶಬರಿಮಲೆ. ಇದು ವಿಶ್ವದ ಅತ್ಯಂತ ಹೆಚ್ಚು ಭಕ್ತ ಸಮುದಾಯವನ್ನು ಸಂದರ್ಶಿಸುವ ಧಾರ್ಮಿಕ ತಾಣಗಳಲ್ಲಿ ಒಂದು ಎಂದು ನಂಬಲಾಗಿದೆ. ತಿರುಪತಿಯ ಬಳಿಕ ವಿಶ್ವದ 2ನೇ ಅತಿ ದೊಡ್ಡ ವಾರ್ಷಿಕ ಯಾತ್ರಾ ಕೇಂದ್ರ ಶಬರಿಮಲೆ ಎಂದು ಹೇಳಲಾಗುತ್ತಿದೆ. ಕಳೆದ ವರ್ಷದ ನವೆಂಬರ್ನಿಂದ ಜನವರಿವರೆಗೆ ಅಂದಾಜು 6 ಕೋಟಿಗಿಂತ ಹೆಚ್ಚು ಭಕ್ತರು ಈ ಕ್ಷೇತ್ರವನ್ನು ಸಂದರ್ಶಿಸಿದ್ದಾರೆ ಎಂದು ನಂಬಲಾಗಿದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಕಲಿಯುಗದ ವರದನಾಗಿ ನೆಲೆ ನಿಂತಿದ್ದಾನೆ. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿರುವ ಶಬರಿಮಲೆ ಇರುವುದು ಕೇರಳ ಹಾಗೂ ತಮಿಳುನಾಡು ಗಡಿಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ. ದಟ್ಟ ಅರಣ್ಯಗಳಿಂದ ಪೊಂಗಾವನಂ ಎಂಬ 18 ಪರ್ವತಗಳಿಂದ ಈ ಕ್ಷೇತ್ರವು ಆವೃತವಾಗಿದೆ. ಅಯ್ಯಪ್ಪ ಸ್ವಾಮಿ ವಿಗ್ರಹವನ್ನು ಪರಶುರಾಮನು ಸ್ಥಾಪಿಸಿದನೆಂದು ಪ್ರತೀತಿ ಕೂಡ ಇದೆ. ಅಯ್ಯಪ್ಪ ಸ್ವಾಮಿಯು ಹರಿ ಮತ್ತು ಹರರಿಗೆ ಜನಿಸಿದ ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಭಸ್ಮಾಸುರನನ್ನು ವಧಿಸಲು ಮೋಹಿನಿ ರೂಪ ತಾಳಿ ಬಂದ ವಿಷ್ಣುವಿನ ರೂಪಕ್ಕೆ ಈಶ್ವರನು ಮನಸೋಲುತ್ತಾನೆ. ಅವರಿಬ್ಬರ ನಡುವೆ ಪ್ರೀತಿ ಬೆಳೆಯುತ್ತದೆ. ಅವರಿಬ್ಬರ ಸಾಂಗತ್ಯದಿಂದ ಹುಟ್ಟಿದ ಬಾಲಕನೇ ಅಯ್ಯಪ್ಪ ಸ್ವಾಮಿ. ಈ ಬಾಲಕನನ್ನು ವಿಷ್ಣು ಹಾಗೂ ಶಿವ ಕಾಡಿನಲ್ಲಿ ಇಟ್ಟು ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದ ಪಂದಳ ರಾಜ ಬೇಟೆಗೆಂದು ಕಾಡಿಗೆ ಬಂದಾಗ ಅವನ ಕೈಗೆ ದೊರಕುವಂತೆ ಮಾಡುತ್ತಾರೆ. ಮುಂದೆ ಅಯ್ಯಪ್ಪ ಪಂದಳ ರಾಜನ ಅರಮನೆಯಲ್ಲೇ ಬೆಳೆಯುತ್ತಾನೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲ ಪೂಜೆ ನವೆಂಬರ್ 15ರಿಂದ ಮತ್ತು ಮಕರ ವಿಳಕ್ಕು ಜನವರಿ 14ರವರೆಗೆ ಯಾತ್ರಾ ಅವಧಿಯ ಪ್ರಧಾನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಭರ್ಜರಿಯಾಗಿ ನಡೆಯುತ್ತವೆ. ವರ್ಷದ ಇತರ ಅವಧಿಗಳಲ್ಲಿ ಮಲಯಾಳಂ ವರ್ಷದ ಮೊದಲ 5 ದಿನಗಳು ಹಾಗೂ ವಿಷು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಹೊರತಾಗಿ ಬಾಕಿ ಸಮಯದಲ್ಲಿ ಈ ದೇವಾಲಯ ಮುಚ್ಚಿರುತ್ತದೆ. ಪಳ್ಳಿ ಕಟ್ಟು ಅಂದರೆ ಇರುಮುಡಿ ಕಟ್ಟಿ ಅಯ್ಯಪ್ಪ ಯಾತ್ರಿಗಳು ತರುವ ತುಪ್ಪವನ್ನು ಅಯ್ಯಪ್ಪ ವಿಗ್ರಹದ ಮೇಲೆ ಅಭಿಷೇಕ ಮಾಡಲಾಗುತ್ತದೆ. ಇದು ಜೀವಾತ್ಮವನ್ನು ಪರಮಾತ್ಮನೊಂದಿಗೆ ವಿಲೀನಗೊಳಿಸುವ ಪ್ರಕ್ರಿಯೆ ಎಂದು ನಂಬಲಾಗಿದೆ. ಅಯ್ಯಪ್ಪನ ಭಕ್ತಿಯ ಪರಾಕಾಷ್ಠೆಯಿಂದ ಅಯ್ಯಪ್ಪ ವ್ರತಧಾರಿಗಳು ಹಲವಾರು ದಿವ್ಯ ಅನುಭವಗಳನ್ನು ಪಡೆದು ಇಲ್ಲಿ ಪುನೀತರಾಗುತ್ತಾರೆ. ಮಾಲೆ ಧರಿಸಿ ಪಾದರಕ್ಷೆ ಧರಿಸದೆ ದಿನಕ್ಕೆ 1 ಹೊತ್ತು ಅನ್ನವನ್ನು ಸೇವಿಸಿ ಕಪ್ಪು ಬಣ್ಣದ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ 1 ಮಂಡಲ ಅಂದರೆ 41 ದಿನಗಳು ವ್ರತಾಚರಣೆಯನ್ನು ಕೈಗೊಂಡು ಅಯ್ಯಪ್ಪನ ಸನ್ನಿಧಿಗೆ ತೆರಳಿ ಇರುಮುಡಿ ಸಮರ್ಪಿಸಿ ಬರುವ ಭಕ್ತರಿಗೆ ಒಂದು ರೀತಿಯ ಅಲೌಕಿಕ ದಿವ್ಯ ಅನುಭವ ಸಿಗುತ್ತದೆ. ಇದೇ ಕಾರಣ ಘಟಾನುಘಟಿಗಳು ಮಾಲೆಯನ್ನು ಹಾಕಿ ಅಯ್ಯಪ್ಪನ ಆಸ್ಥಾನಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಅದು ರಜನಿಕಾಂತೇ ಆಗಿರಲಿ, ಅಮಿತಾಬ್ ಬಚ್ಚನ್ನೇ ಆಗಿರಲಿ, ರಾಜ್ಕುಮಾರೇ ಆಗಿರಲಿ ಹಾಗೂ ಇತ್ತೀಚೆಗೆ ಶಿವರಾಜ್ ಕುಮಾರ್ ಹಾಗೂ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಯ್ಯಪ್ಪನ ಭಕ್ತರಾಗಿದ್ದರು. ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವು ಸಮುದ್ರ ಮಟ್ಟದಿಂದ 914 ಮೀಟರ್ ಎತ್ತರದಲ್ಲಿ ಪೆರಿಯಾರ್ ಹುಲಿಧಾಮಗಳ ಭಾಗವಾದ ಗೊಂಡಾರಣ್ಯ ಮಧ್ಯಭಾಗದಲ್ಲಿದೆ. ಇದು ಪತ್ತಿನಂಟಿ ಜಿಲ್ಲೆಯ ರಾಣಿ ತಾಲೂಕಿನ ಪರಿನಾಡು ಗ್ರಾಮದಲ್ಲಿ ಬರುತ್ತದೆ. ಪಂಪಾ ನದಿಯವರೆಗೆ ವಾಹನಗಳಲ್ಲಿ ಬರುವ ಭಕ್ತರು ಅಲ್ಲಿಂದ ಶಬರಿಮಲೆ ಸನ್ನಿಧಿಗೆ ತಲುಪಲು 4 ಕಿಲೋಮೀಟರ್ ಕಡಿದಾದ ಗುಡ್ಡದ ದಾರಿಯಲ್ಲಿ ಇರಬೇಕಾಗುತ್ತದೆ. ಆದರೆ ಇತ್ತೀಚೆಗೆ ಶಬರಿಮಲೆಯನ್ನು ಭೇಟಿ ಕೊಡುವುದು ಕೊಂಚ ಆರಾಮವಾಗಿದೆ. ಇಲ್ಲಿ ನಿಮಗೆ ಎಲ್ಲ ತರಹದ ವ್ಯವಸ್ಥೆಗಳು ಕೂಡ ಈಗ ಇವೆ. ಆದರೆ ಶತಮಾನಗಳ ಹಿಂದೆ ಈ ದೇವಸ್ಥಾನವನ್ನು ಭೇಟಿ ಕೊಡುವುದು ತುಂಬಾ ಕಷ್ಟವಾಗಿತ್ತು. ಕಠಿಣ ಪರಿಶ್ರಮ ವಹಿಸಿ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಯಾಕಂದ್ರೆ ಶಬರಿಮಲೆ ಸಂಪೂರ್ಣವಾಗಿ ಘೋರವಾದ ಅರಣ್ಯದಲ್ಲಿ ಅಡಗಿತ್ತು. ಆಗ ಕೇವಲ ಒಂದು ಚಿಕ್ಕ ದೇವಸ್ಥಾನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಲ್ಲಿ ಉಳಿದುಕೊಳ್ಳಲು ಆಗಲಿ ಊಟಕ್ಕೆ ಆಗಲಿ ಯಾವುದೇ ರೀತಿಯ ಅನುಕೂಲಗಳು ಕೂಡ ಇರಲಿಲ್ಲ. ಪ್ರಾಣಿಗಳ ಭಯ ಅತಿ ಜಾಸ್ತಿಯಾಗಿತ್ತು. ಕಾರಣ ಈ ಪ್ರದೇಶದಲ್ಲಿ ಹುಲಿಗಳು ಜಾಸ್ತಿ ವಾಸಿಸುತ್ತಿದ್ದವು. ಕೇವಲ ಶ್ರೀಮಂತ ಭಕ್ತರು ಮಾತ್ರ ಆನೆಗಳ ಮೂಲಕ ಈ ದೇವಸ್ಥಾನವನ್ನು ತಲುಪುತ್ತಿದ್ದರು. ಆದರೆ 1940ರ ಆಸುಪಾಸು ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಾರಂಭವಾಯಿತು.
ಯಾತ್ರಾರ್ಥಿಗಳು ಸುಲಭವಾಗಿ ಹೋಗಿ ಬರಲು ಚಿಕ್ಕ ಚಿಕ್ಕ ಮಾರ್ಗಗಳನ್ನು ಕೂಡ ನಿರ್ಮಿಸಲಾಯಿತು. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ನೈಷ್ಠಿಕ ಬ್ರಹ್ಮಚಾರಿ. ಆದ್ದರಿಂದ ಋತುಮತಿಯಾಗಿರುವ ಮಹಿಳೆಯರು ಆತನ ದೇವಾಲಯವನ್ನ ಪ್ರವೇಶಿಸುತ್ತಿಲ್ಲ ಎಂಬುದು ನಿಯಮ. 18 ಮೆಟ್ಟಿಲುಗಳನ್ನು ಏರಿ ಮಲೆಯಲ್ಲಿ ನೆಲೆಯಾಗಿರುವ ಅಯ್ಯಪ್ಪ ಸ್ವಾಮಿಯನ್ನು ಕಂಡೊಡನೆ ಜೀವನವೇ ಸಾರ್ಥಕ ಎಂಬಷ್ಟು ನೆಮ್ಮದಿಯಾಗುತ್ತದೆ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ದೀನವಾಗಿ ಹೇಳುವ ಭಕ್ತರ ಕರೆಗೆ ಅಯ್ಯಪ್ಪ ಸ್ವಾಮಿ ಕಿವಿಗೊಡದೆ ಇರಲಾರರು ಎಂಬುದು ಭಕ್ತರ ನಂಬಿಕೆ. ತಿಂಗಳುಗಳ ಕಾಲ ವ್ರತಾಧಾರಿಗಳಾಗಿ ಸ್ವಾಮಿಯ ಸೇವೆಯನ್ನು ಮಾಡಿದ್ದಕ್ಕೆ ಸಾರ್ಥಕವಾಯಿತು ಎಂಬ ತೃಪ್ತಿ ಮನದಲ್ಲಿ ಮೂಡುತ್ತದೆ. ಧಾರ್ಮಿಕ ದಂತಕಥೆಗಳ ಪ್ರಕಾರ ಸಾಗರ ಮಂಥನ ಸಮಯದಲ್ಲಿ ಭಗವಾನ್ ವಿಷ್ಣುವಿನ ಮೋಹಿನಿ ರೂಪಕ್ಕೆ ಶಿವನು ಆಕರ್ಷಿತನಾಗುತ್ತಾನೆ ಮತ್ತು ಈ ಕಾರಣದಿಂದಾಗಿ ಅವರಿಬ್ಬರ ನಡುವೆ ಒಂದು ಮಗು ಜನಿಸುತ್ತದೆ. ಅದನ್ನು ಪಂಪಾ ನದಿಯ ತೀರದಲ್ಲಿ ಬಿಡಲಾಗುತ್ತದೆ. ಹೀಗೆ ಹರ ಮತ್ತು ಹರಿಯಿಂದ ಹುಟ್ಟಿದ ಆ ಮಗುವೇ ಅಯ್ಯಪ್ಪ ಸ್ವಾಮಿ. ಕೇರಳದ ಪಂಡಾಲಮನ್ ರಾಜ ರಾಜಶೇಖರ ಹಾಗೂ ಆತನ ಪತ್ನಿಗೆ ಮಕ್ಕಳು ಇರಲಿಲ್ಲ. ಒಂದು ದಿನ ರಾಜ ಕಾಡಿಗೆ ಹೋದಾಗ ಅಲ್ಲಿ ಗಂಡು ಮಗುವೊಂದು ಬಿದ್ದು ಅಳುತ್ತಿತ್ತು. ರಾಜನು ಆ ಮಗುವನ್ನ ಸನ್ಯಾಸಿಯೊಬ್ಬರ ಬಳಿ ತೆಗೆದುಕೊಂಡು ಹೋದಾಗ ಅವರು ರಾಜನಿಗೆ ಆ ಮಗುವನ್ನು ದತ್ತು ತೆಗೆದುಕೊಂಡು ಸಾಕುವಂತೆ ಸಲಹೆ ನೀಡುತ್ತಾರೆ. ಹೀಗಾಗಿ ಅಯ್ಯಪ್ಪ ರಾಜಕುಮಾರನಾಗಿ ಬೆಳೆಯಲು ಪ್ರಾರಂಭಿಸುತ್ತಾನೆ. ಅಯ್ಯಪ್ಪನನ್ನು ದತ್ತು ಪಡೆದು ಸಾಕಲು ಆರಂಭಿಸಿದ ಮೇಲೆ ಆತನ ಸಾಕು ತಾಯಿ ರಾಣಿಗೆ ಒಂದು ಮಗುವಾಗುತ್ತದೆ. ನಂತರ ರಾಣಿಯು ಅಯ್ಯಪ್ಪನನ್ನ ಕಡೆಗಣಿಸಲು ಪ್ರಾರಂಭಿಸುತ್ತಾಳೆ. ಅಯ್ಯಪ್ಪನನ್ನು ತನ್ನ ಬಳಿಕ ರಾಜನಾಗಿಸುವ ಆ ಮಹಾರಾಜನ ಆಸೆಗೂ ಕೂಡ ಅವಳು ವಿರೋಧವನ್ನ ವ್ಯಕ್ತಪಡಿಸುತ್ತಾಳೆ. ಇದರಿಂದ ತಾನು ಹೆತ್ತ ಮಗನಿಗೆ ವಂಚನೆಯಾಗುತ್ತದೆ ಎಂಬ ಭಾವಿಸಿ ಆಕೆ ಅಯ್ಯಪ್ಪನನ್ನು ದೂರ ಮಾಡಲು ಸಂಚನ್ನ ರೂಪಿಸುತ್ತಾಳೆ. ತನಗೊಂದು ಅಪರೂಪದ ಕಾಯಿಲೆ ಇದ್ದು ಅದು ಗುಣವಾಗಬೇಕಾದರೆ ಹುಲಿಯ ಹಾಲು ಬೇಕಾಗುತ್ತದೆ. ಹೀಗಾಗಿ ಅದನ್ನು ತಂದು ಕೊಡುವಂತೆ ಅವಳು ಅಯ್ಯಪ್ಪನಿಗೆ ಹೇಳುತ್ತಾಳೆ. ತಾಯಿ ಹೇಳಿದಂತೆ ಅಯ್ಯಪ್ಪ ಹುಲಿಯ ಹಾಲನ್ನು ತರಲು ಕಾಡಿಗೆ ಹೋಗುವ ದಾರಿಯಲ್ಲಿ ರಾಕ್ಷಸಿ ಮೈಸಿ ಎದುರಾಗುತ್ತಾಳೆ. ಆಗ ಅವಳನ್ನು ಸಂಹರಿಸುತ್ತಾನೆ ಈ ಅಯ್ಯಪ್ಪ. ಅಲ್ಲಿಗೆ ಅವನು ಹುಟ್ಟಿದ ಉದ್ದೇಶ ಈಡೇರುತ್ತದೆ. ರಾಣಿ ಹುಲಿಯು ಅಯ್ಯಪ್ಪನನ್ನು ಕೊಂದು ಹಾಕಲಿ ಎಂದೇ ಅವಳು ಅಯ್ಯಪ್ಪನನ್ನ ಕಾಡಿಗೆ ಕಳುಹಿಸುತ್ತಾಳೆ. ಆದರೆ ಅಯ್ಯಪ್ಪ ಹುಲಿಯ ಮೇಲೆ ಕುಳಿತು ಅರಮನೆಗೆ ಬರುತ್ತಾನೆ. ಹಿಂದೆ ಹಲವಾರು ಹುಲಿಗಳು ಅವನನ್ನ ಹಿಂಬಾಲಿಸುತ್ತವೆ. ಇಂಥ ಕ್ರೂರ ಪ್ರಾಣಿಗಳೊಂದಿಗೆ ಬಂದಂತಹ ಅಯ್ಯಪ್ಪನನ್ನ ನೋಡಿದ ರಾಜ ಮತ್ತು ರಾಣಿ ಆತ ಸಾಮಾನ್ಯ ಮನುಷ್ಯನಲ್ಲ ಎಂಬುದು ಆಗ ಅವರಿಗೆ ಅರ್ಥವಾಗುತ್ತದೆ. ಆತನಿಗೆ ಅರಮನೆಯಲ್ಲಿಯೇ ಉಳಿಯಲು ಹೇಳುತ್ತಾರೆ. ಆದರೆ ಆತ ರಾಜನಾಗುವ ಹಂಬಲ ತೊರೆದು ಬಾಣವನ್ನ ಶಬರಿಮಲೆಯತ್ತ ಹೂಡುತ್ತಾನೆ. ಅದು ಬಿದ್ದ ಜಾಗದಲ್ಲೇ ಅವನು ನೆಲೆಯನ್ನ ಕೊಂಡುಕೊಳ್ಳುತ್ತಾನೆ. ಈ ರೀತಿ ಅಯ್ಯಪ್ಪ ಶಬರಿಗೆ ಬಂದು ಅಲ್ಲಿ ಧ್ಯಾನವನ್ನ ಮಾಡಲು ಪ್ರಾರಂಭಿಸುತ್ತಾನೆ. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದರು. ಅದಕ್ಕಾಗಿಯೇ 10 ರಿಂದ 50 ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರು ಈ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ಅಯ್ಯಪ್ಪ ದೇವರು ಬ್ರಹ್ಮಚಾರಿ ಆಗಿರುವ ಕಾರಣದಿಂದ ಮಹಿಳೆಯರಿಗೆ ಮಂದಿರಕ್ಕೆ ಪ್ರವೇಶಿಸಲು ಇಲ್ಲಿ ನಿಯಮವನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಹಿಂದೂ ಧರ್ಮದ ಪ್ರಕಾರ ಋತುಮತಿಯಾಗಿರುವ ವಯಸ್ಸಿನ ಹೆಣ್ಣು ಮಕ್ಕಳನ್ನ ದೇವಾಲಯದ ಒಳಗೆ ಬರಲು ಅವಕಾಶವಿಲ್ಲ ಎಂಬ ದಂತಕಥೆಯ ಸಲುವಾಗಿ ಈ ವಯಸ್ಸಿನ ಹೆಂಗಸರನ್ನ ದೇವಾಲಯದ ಒಳಗೆ ಬಿಡುವುದಿಲ್ಲ. ಅಲ್ಲದೆ ಅಯ್ಯಪ್ಪ ಸ್ವತಃ ಬ್ರಹ್ಮಚಾರಿಯಾಗಿರುವುದರಿಂದ ಸಹ ಈ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಇಲ್ಲಿ ಅನುಸರಿಸಲಾಗುತ್ತದೆ.